ಇವರ್ಯಾರು ಕೂಡ ತುಳುವರಲ್ವೇ ಅಲ್ಲ, ಇವರಿಗೆ ತುಳು ಬರಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಸಲ್ಲಬೇಕಾದಂತಹ ಗೌರವ ಪ್ರತಿ ಪಾತ್ರಗಳಿಗೂ ಸಂದಿದೆ. ಸಕ್ಕರೆ ಸಿಹಿ ಅಂತೇಳಿ ಪ್ರತ್ಯೇಕವಾಗಿ ಹೇಳ್ಬೇಕು ಇಲ್ಲ ತಾನೆ. ಇಲ್ಲಿ ಮುಖ್ಯವಾಗಿ ನಾವು ನವೀನ್ ಡಿ ಪಾಟೀಲ್ ಅವರ ಪಾತ್ರವನ್ನು ಹೇಳಲೇಬೇಕು. ನವೀನ್ ಡಿ ಪಾಟೀಲ್ ಯಾರಂತ ನಿಮಗೆ ಗೊತ್ತಿರಬಹುದು, ಪ್ರತಿ ಕನ್ನಡಿಗರಿಗೂ ಕೂಡ ಗೊತ್ತು. ಗುಂಡುಮಾಮ ನಿಜವಾಗಿ ಒಂದು ಹೀರೋಯಿನ್ ಹಿಂಗಿ ಇರಬೇಕು ಅಂತ ನಾವು ಏನ್ ಅನ್ಕೋತೀವೋ, ನವರಸವುಳ್ಳಂತಹ ಒಂದು ಅತ್ಯದ್ಭುತ ಕಲಾವಿದ ಅಂತ ಹೇಳಿದ್ರೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನೋ ಒಂದು ತುಳು ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗೆ ಒಂದಿಷ್ಟು ಈ ಚಿತ್ರದ ಬಗ್ಗೆ ವಿಮರ್ಶೆಯನ್ನ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಇದೀಗ ತುಳುನಾಡು ಮತ್ತು ಅರಬ್ ರಾಷ್ಟ್ರಗಳಲ್ಲಿ 3ನೇ ವಾರಕ್ಕೆ ಕಾಲಿಟ್ಟಿದೆ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ 2ನೇ ವಾರದ ಭರ್ಜರಿಯಾದಂಥ ಪ್ರದರ್ಶನವನ್ನ ಕಾಣ್ತಾ ಇದೆ. ಕೇವಲ ತುಳುವರು ಮಾತ್ರವಲ್ಲ, ಕನ್ನಡಿಗರು ಕೂಡ ಈ ಸಿನಿಮಾವನ್ನ ಬೆಂಗಳೂರಿನಲ್ಲಿ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಈ ಚಿತ್ರವನ್ನ ವರಾಯನ್ ಮಾಲ್ನಲ್ಲಿರುವಂತಹ PVR ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ವೀಕ್ಷಿಸಿದ್ವಿ. ಒಂದಿಷ್ಟು ಮಂದಿ ತುಳುವರನ್ನ ಬಿಟ್ರೆ ಮತ್ತೊಂದಿಷ್ಟು ಮಂದಿ ಕನ್ನಡಿಗರೇ ಚಿತ್ರಮಂದಿರದಲ್ಲಿ ಇದ್ರು. ಅಷ್ಟೇ ಅಲ್ಲದೆ ಸಿನಿಮಾವನ್ನ ವೀಕ್ಷಿಸಿ ಅವರು ಕೂಡ ನಗ್ತಾ ಇದ್ರು. ಇವರ್ಯಾರು ಕೂಡ ತುಳುವರಲ್ವೇ ಅಲ್ಲ, ಇವರಿಗೆ ತುಳು ಬರಲ್ಲ. ಆದ್ರೆ ತುಳು ಸಿನಿಮಾವನ್ನ ಇವರು ವೀಕ್ಷಿಸಿದ್ದಾರೆ. ಒಂದಿಷ್ಟು ತುಳು ಸಿನಿಮಾಗಳನ್ನ ಇವರು ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ರಂತೆ. ಹೀಗಾಗಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕಾಮಿಡಿ ಎಲ್ಲ, ಪಂಚಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹೀಗಾಗಿ ನಾವು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿದ್ವಿ ಅಂತ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ. ಅದೇನೇ ಇರ್ಲಿ, ಯಾವ್ಯಾವ ಭಾಷಾ ಸಿನಿಮಾಗಳನ್ನ ನೋಡ್ತೀವಂತೆ, ನಮ್ಮ ಕರ್ನಾಟಕದ ತುಳು ಸಿನಿಮಾವನ್ನ ನೋಡಿದ್ರೇನು, ಈ ಸಿನಿಮಾವನ್ನ ವೀಕ್ಷಿಸಿ ತುಂಬಾನೇ ಮೆಚ್ಚಿ ಕೊಂಡಾಡಿದ್ದಾರೆ. ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇನ್ನು ಈ ಸಿನಿಮಾ ಹೇಗಿದೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಕಥೆಯೇ ನಾಯಕ. ಯಾರು ಕೂಡ ಇಲ್ಲಿ ನಾಯಕ ನಾಯಕಿ ಅವರು ಇವರು ಏನೂ ಇಲ್ಲ. ಬೆಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಚಿತ್ರದಲ್ಲಿ ಒಂದು ಮೆಹಂದಿ ದೃಶ್ಯ ನಡೆಯುತ್ತೆ. ಈ ಮೆಹಂದಿಯ ದೃಶ್ಯದಲ್ಲಿ ನಾವು ನಾರ್ಮಲ್ ಆಗಿ ಯಾವ್ಯಾವ ಸಿನಿಮಾದಲ್ಲಿ ನಾವು ನೋಡೋದಾದ್ರೆ ಕೇವಲ ಹೀರೋ ಅಥವಾ ಹೀರೋಯಿನ್ ಫೋಕಸ್ ಆಗಿರ್ತಾರೆ, ಅವರೇ ಮುಂದೆ ನಿಲ್ತಾರೆ. ಆದರೆ ಈ ಚಿತ್ರದಲ್ಲಿ ಹಂಗಾಗಿಲ್ಲ. ಮುಂದೆ ಮದುಮಗಳಿರ್ತಾಳೆ, ಅವಳ ಅಕ್ಕಪಕ್ಕದಲ್ಲಿ ತಾಯಿ ಪಾತ್ರ ಆಗಿರ್ಬೋದು, ತಂಗಿಯ ಪಾತ್ರ ಆಗಿರ್ಬೋದು, ಹಾಗೆ ಯಾರೋ ಅಲ್ಲಿ ನಡೆದಿರುವಂತವ್ರು ಇರ್ತಾರೆ. ಆದ್ರೆ ಹೀರೋಯಿನ್ ಅಲ್ಲಿ ಇರಲ್ಲ, ಹಿಂದಿನ ಸಾಲಿನ ಒಂದು ಮೂಲೆಯಲ್ಲಿ ಇರ್ತಾಳೆ. ಇನ್ನು ನಾಯಕ ಈ ಚಿತ್ರದಲ್ಲಿ ಅವನದೊಂದು ಒಳ್ಳೆಯ ಪಾತ್ರ, ಅವನು ಎಲ್ಲವನ್ನ ಅಲ್ಲಿ ಆಯೋಜನೆ ಮಾಡುವಂತವ, ಅವನು ಹೈಲೈಟ್ ಆಗಿದ್ದಾನೆ. ಹಾಗಂತೇಳಿ ಕೇವಲ ಅವನೊಬ್ಬನೇ ಹೈಲೈಟ್ ಆಗಿಲ್ಲ, ಅಲ್ಲಿ ಇರುವಂತಹ ಮಾವನ ಪಾತ್ರ ಆಗಿರ್ಬೋದು, ಭಾವಂದಿರ ಪಾತ್ರ ಆಗಿರ್ಬೋದು, ಅಸಿಸ್ಟೆಂಟ್ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರಗಳು ಕೂಡ ಹೈಲೈಟ್ ಆಗಿವೆ. ಈ ಸಿನಿಮಾವನ್ನ ವೀಕ್ಷಿಸಿದ್ರೆ ಇಲ್ಲಿ ಯಾರಿಗೂ ಕೂಡ ಬಿಲ್ಡಪ್ ಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಸಲ್ಲಬೇಕಾದಂತಹ ಗೌರವ ಪ್ರತಿ ಪಾತ್ರಗಳಿಗೂ ಸಂದಿದೆ. ಗಿರಿಗಿಟ್ ಚಿತ್ರದ ಬಳಿಕ ಒಂದೊಳ್ಳೆ ಸಿನಿಮಾ ಬಂದಿದೆ ಅಂತಾದ್ರೆ ಅದು ರಾಜ್ ಅಂಡ್ ಸೌಂಡ್. ಅದೆಷ್ಟೋ ಮನೆಯಲ್ಲಿದ್ದ ಪ್ರೇಕ್ಷಕರನ್ನ ಬಡಿದೆಬ್ಬಿಸಿ ಚಿತ್ರಮಂದಿರಕ್ಕೆ ತಂದಂತ ಸಿನಿಮಾ ಇದು. ತುಂಬಾನೇ ಚೆನ್ನಾಗಿದೆ ಸಿನಿಮಾ. ಆದ್ರೆ ಪ್ರಮೋಷನ್ ಯಾಕೋ ಸಿಕ್ಕಾಪಟ್ಟೆ ಕಡಿಮೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮಂಗಳೂರಿನಲ್ಲಿ ಪ್ರಮೋಷನ್ ಮಾಡಿರ್ಬೋದು, ಆದ್ರೆ ಆ ಪ್ರಮೋಷನ್ ಅಲ್ವೇ ಅಲ್ಲ. ಬಿಗ್ ಸಿನಿಮಾದ ಮುಂದೆ ಹೋಗಿ ಅಲ್ಲಿ ಪ್ರಮೋಷನ್ ಮಾಡಿದ್ರೆ ಅದು ಪ್ರಮೋಷನ್ ಆಗಲ್ಲ. ಈ ಗಿರ್ಗಿಟ್ನವರು ಪ್ರಮೋಷನ್ ಮಾಡಿದ್ರಲ್ಲ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು, ಅಥವಾ ಅಲ್ಲೆಲ್ಲಿ ಸಿಕ್ಕಾಪಟ್ಟೆ ಬ್ಯಾನರ್ಸ್, ಫ್ಲೆಕ್ಸ್, ಅದು ಇದು ಅಂತ ಎಲ್ಲ ಹಾಕೊಂಡು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅದೇ ಮಾದರಿಯಲ್ಲಿ ಇವರು ಕೂಡ ಪ್ರಮೋಷನ್ ಮಾಡ್ತಾ ಇದ್ರೆ ಗಿರ್ಗಿಟ್ ಅನ್ನ ಮೀರಿಸುವಂತ ಸಿನಿಮಾ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಆಗ್ತಾ ಇತ್ತು. ಅದೇನೇ ಇರಲಿ, ಆದ್ರೆ ಪ್ರಸ್ತುತ ಕೂಡ ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ. ಇಲ್ಲಿ ಮುಖ್ಯವಾಗಿ ನಾವು ನವೀನ್ ಡಿ ಪಾಟೀಲ್ ಅವರ ಪಾತ್ರವನ್ನು ಹೇಳಲೇಬೇಕು. ನವೀನ್ ಡಿ ಪಾಟೀಲ್ ಯಾರಂತ ನಿಮಗೆ ಗೊತ್ತಿರಬಹುದು, ಪ್ರತಿ ಕನ್ನಡಿಗರಿಗೂ ಕೂಡ ಗೊತ್ತು. ಗುಂಡುಮಾಮ, ಇದೇ ಗುಂಡುಮಾಮನ ಪಾತ್ರ ಎಷ್ಟೋ ತುಳು ಸಿನಿಮಾಗಳಲ್ಲಿ ಅವರ ಕೆಪಾಸಿಟಿಗೆ ತಕ್ಕಂತೆ ಯಾರು ಪಾತ್ರವನ್ನು ಕೊಡ್ಲೇ ಇಲ್ಲ. ಅದು ಯಾವ್ಯಾವುದು ಬರೀ ಒಂದೇ ಪಾತ್ರಗಳಿಗೆ ಒಂದೇ ತರದ ಅಭಿನಯಕ್ಕೆ ಸೀಮಿತ ಮಾಡಿದ್ರು. ಆದ್ರೆ ಪಾಟೀಲ್ ಅವರ ಪಾತ್ರದ ಅಲ್ವೇ ಅಲ್ಲ. ಅವರು ಎಂಥದ್ದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುವಂತ ನಟ, ಪರಕಾಯ ಪ್ರವೇಶ ಮಾಡಿ ಅಭಿನಯಿಸುವಂತ ನಟ. ಅದು ಕುಡ್ಲ ಕಫೆ ಸಿನಿಮಾ ಆಗಿರ್ಬೋದು, ಅರ್ಜುನ್ ವೇಡ್ ಸಮೃದ್ಧ ಸಿನಿಮಾ ಆಗಿರ್ಬೋದು, ಇಂಥ ಸಿನಿಮಾಗಳಲ್ಲಿ ಅವರು ಸಾಬೀತು ಮಾಡಿದ್ದಾರೆ. ಆದ್ರೆ ಒಂದಿಷ್ಟು ಬಹುಪಾಲು ನಿರ್ದೇಶಕರು ಪಾಟೀಲ್ ಅವರ ಹೆಸರನ್ನು ಬಳಸಿದ್ರು ಹೊರತಾಗಿ ಅವರಲ್ಲಿರುವಂತಹ ಅಭಿನಯವನ್ನ ಎತ್ತಿ ಎತ್ತಿ ತೋರಿಸಿಲ್ಲ. ಕೇವಲ ಒಂದು ಪಾತ್ರಗಳಿಗಷ್ಟೇ ಮೀಸಲು ಮಾಡಿದ್ರು. ಆದ್ರೆ ಈ ಚಿತ್ರದಲ್ಲಿ ಪಾಟೀಲ್ ಅವರ ಇನ್ನೊಂದು ಮುಖ ಕಾಣುತ್ತೆ. ಒಂದು ಉತ್ತಮವಾದಂತಹ ಒಂದು ತಂದೆ ಯಾವ ಮಟ್ಟಕ್ಕೆ ಇರ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ಪಾಟೀಲ್ ಅವರು ತಮ್ಮ ಅಭಿನಯದ ಮೂಲಕ, ತಮ್ಮ ಮನೋಜ್ಞವಾದ ಅಭಿನಯದ ಮೂಲಕ, ತಮ್ಮ ಅತ್ಯದ್ಭುತವಾದಂತಹ ಅಭಿನಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಪಾಟೀಲ್ ಅವರು ಒಂಥರ ನೀರಿದೆಯಲ್ಲ, ಅದಕ್ಕೆ ಒಂದು ಗಾತ್ರ ಅನ್ನೋದು ಇಲ್ಲ. ಅದು ಹೇಗೆ ಬೇಕಾದ್ರೆ ತನ್ನ ಆಕಾರವನ್ನು ಬದಲಾಯಿಸುತ್ತೆ. ಲೋಟದಲ್ಲಿ ಹಾಕಿದ್ರೆ ಲೋಟ ತರ, ಚೆಂಬಿನಲ್ಲಿ ಹಾಕಿದ್ರೆ ಚೆಂಬು ತರ, ಹೀಗೆ ಅದೇ ರೀತಿ ಪಾಟೀಲ್ ಅವರು ಕೂಡ ಒಂದು ತುಳು ಚಿತ್ರರಂಗದಲ್ಲಿ ನವರಸವುಳ್ಳಂತಹ ಒಂದು ಅತ್ಯದ್ಭುತ ಕಲಾವಿದ ಅಂತ ಹೇಳಿದ್ರೆ ನವೀನ್ ಡಿ ಪಾಟೀಲ್ ಅವರು. ಅದೆಂಥ ಪಾತ್ರಕ್ಕೂ ಸರಿ.
ಆದರೆ ಅವರಿಗೆ ಒಂದಿಷ್ಟು ನಿರ್ದೇಶಕರು ಅವರಿಗೆ ಕೊಡಬೇಕಾದಂತಹ ಅತ್ಯದ್ಭುತ ಪಾತ್ರಗಳನ್ನು ಕೊಡ್ತಾ ಇಲ್ಲ ಅನ್ನೋದೇ ಖೇದಕರ. ಆದರೆ ಈ ಚಿತ್ರದಲ್ಲಿ ಅವರಿಗೆ ಉತ್ತಮವಾದಂತಹ ಪಾತ್ರವನ್ನ ನಿರ್ದೇಶಕ ರಾಹುಲ್ ಅಮೀನ್ ಅವರು ನೀಡಿದ್ದಾರೆ. ಅವರಿಗೊಂದು ಹ್ಯಾಟ್ಸಪ್ ಹೇಳಲೇಬೇಕು. ಇನ್ನು ಈ ರಾಹುಲ್ ಅಮೀನ್ ಯಾರಂತ ಹೇಳಿದ್ರೆ ಅವರು ಕೂಡ ತುಳು ಚಿತ್ರರಂಗದ ಒಬ್ರು ನಾಯಕ ನಟ. ಆದರೆ ಈ ಚಿತ್ರದಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ಅದು ಮಿಸ್ಲೇಬೇಕು. ಒಂದು ನಾಯಕ ನಟ ಹೋಗಿ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡೋದಂತ ಹೇಳಿದ್ರೆ ಸಣ್ಣ ವಿಚಾರನ, ಸಾಧ್ಯನೇ ಇಲ್ಲ. ಇನ್ನು ಈ ಚಿತ್ರದಲ್ಲಿ ಮದುಮಗಳ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಕರಿಷ್ಮಾ ಮೀನ್ ಅವರು ಕೂಡ ಅಷ್ಟೇ, ಅವರು ಒಂದಿಷ್ಟು ಚಿತ್ರಗಳ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಅವರು ಕೂಡ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್. ಅಂದ್ರೆ ಈ ಚಿತ್ರದಲ್ಲಿ ಕಥೆಯೇ ಜೀವಾಳ, ಕಥೆಯೇ ನಾಯಕ. ಎಲ್ಲರೂ ಕೂಡ ಹಾಗೆ ನೋಡಿದ್ರೆ ಕ್ಯಾರೆಕ್ಟರ್ ಆರ್ಟಿಸ್ಟೇ. ಆರಂಭದಲ್ಲಿ ನಾರ್ಮಲ್ ಆಗಿ ಟೈಟಲ್ ಕಾರ್ಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಲ್ಡಪ್ ಕೊಟ್ಟಿದ್ದಾರೆ, ಅದು ಪ್ರತಿ ಕ್ಯಾರೆಕ್ಟರ್ಗೂ ಇದೆ. ಅದೇ ರೀತಿ ನಾಯಕನಿಗೂ ಕೊಟ್ಟಿದ್ದಾರೆ, ಅದರಲ್ಲಿ ಏನು ವಿಶೇಷತೆ ಏನಿಲ್ಲ. ಕತೆ ಏನು ಕೇಳಿದೆ ಅದನ್ನಷ್ಟೇ ಕೊಟ್ಟಿದ್ದಾರೆ. ಇನ್ನು ನಾಯಕಿ ಯಶ ಶಿವಕುಮಾರ್ ಅಂತ ತುಂಬಾನೇ ಮುದ್ದಾಗಿ ಕಾಣ್ತಾರೆ, ಸ್ಕ್ರೀನ್ ನಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಾರೆ. ತುಳು ಚಿತ್ರರಂಗದ ಹೀರೋಯಿನ್ಗಳಲ್ಲಿ ಮುದ್ದಾಗಿ ಕಾಣುವಂತಹ ಬೆರಳೆಣಿಕೆಯ, ಮತ್ತೆ ಹೇಳ್ತಿದ್ದೀವಿ, ಬೆರಳೆಣಿಕೆಯ ನಟಿಯರಲ್ಲಿ ಇವರು ಕೂಡ ಒಬ್ರು. ಎಂತೆಂಥವರನ್ನೇ ಹೀರೋಯಿನ್ ಮಾಡ್ತಿದ್ದಾರೆ ತುಳು ಚಿತ್ರರಂಗದಲ್ಲಿ. ಆದರೆ ನಿಜವಾಗಿ ಒಂದು ಹೀರೋಯಿನ್ ಹಿಂಗಿ ಇರಬೇಕು ಅಂತ ನಾವು ಏನು ಅನ್ಕೋತೀವೋ ಅದಕ್ಕೆ ಪಕ್ಕಾ ಸೂಟ್ ಆಗ್ತಾರೆ ಯಶ್ ಅವರು. ಇದವರ ಮೊದಲ ತುಳು ಸಿನಿಮಾ. ಇನ್ನು ಪ್ರತಿಯೊಬ್ಬರ ಪಾತ್ರಗಳಷ್ಟೇ, ನವೀನ್ ಅಣ್ಣ ಆಗಿರ್ಬೋದು, ಭೋಜಣ್ಣ ಆಗಿರ್ಬೋದು, ಅರವಿಂದ್ ಬೋಳಾರ್ ಅವರಾಗಿರ್ಬೋದು, ಬಂದಲೆ ಅವರಾಗಿರ್ಬೋದು, ಸಂದೀಪ್ ಶೆಟ್ಟಿ ಅವರಾಗಿರ್ಬೋದು, ಪ್ರಸನ್ನ ಬೈಲೂರ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅವರವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಇನ್ನು ನಾವು ಚಿಂಪು ಅವರ ಪಾತ್ರವನ್ನು ಹೇಳಲೇಬೇಕು. ಪ್ರತಿಯೊಬ್ಬ ಸ್ನೇಹಿತನಿಗೂ, ಪ್ರತಿಯೊಬ್ಬ ಅಣ್ಣ ತಮ್ಮನಿಗೂ, ಒಂದು ಅಕ್ಕ ತಂಗಿಯವರು ಯಾವ ರೀತಿಯಾಗಿ ಮಾತಾಡ್ತಾರೆ, ಅವ್ರು ಯಾವ ರೀತಿಯಾಗಿ ಕಾಡ್ತಾರೆ, ಇಂತಹ ಪಾತ್ರದಲ್ಲಿ ಚಿಂಪು ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬನಿಗೂ ಕೂಡ ಈ ಸಿನಿಮಾವನ್ನು ನೋಡ್ಬೇಕಾದ್ರೆ ಆ ಪಾತ್ರ ಕನೆಕ್ಟ್ ಆಗುತ್ತೆ. ಆ ಜಗಳ ಆಗಿರ್ಬೋದು, ಆ ಮಾತು ಆಗಿರ್ಬೋದು, ಏನ್ರಿ ಆ ಮಾತು, ಅತ್ಯದ್ಭುತ, ಸಖತ್ತಾಗಿ ಮಾಡಿದ್ದಾರೆ ಚಿಂಪು ಅವರು. ಈ ಪಾತ್ರದ ಬಗ್ಗೆ ನಾವು ಹೇಳೋದಕ್ಕಿಂತ ನೀವು ಅದನ್ನ ತೆರೆಯ ಮೇಲೆ ನೋಡಿದ್ರೇನೆ ಚಂದ. ಎಲ್ಲರ ಪಾತ್ರ ಕೂಡ ಅತ್ಯದ್ಭುತನೇ. ಯಾವ ದೃಶ್ಯ ಕೂಡ ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳುವಾಗಿಲ್ಲ, ಪ್ರತಿಯೊಂದು ದೃಶ್ಯ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಚಿತ್ರದಲ್ಲಿ ಪ್ರಸನ್ನ ಶೆಟ್ಟಿ ಅವರ ಸಂಭಾಷಣೆ ಇದೆ. ನಮ್ಮ ಗಿರ್ಗಿಟಿ ಕೂಡ ಸಂಭಾಷಣೆ ಬರ್ತಿದ್ದವರೇ. ಪ್ರಸನ್ನ ಶೆಟ್ಟಿ ಅವರ ಸಂಭಾಷಣೆ ಅಂತ ಹೇಳಿದ್ರೆ ನಾವು ಅದನ್ನು ಪ್ರತ್ಯೇಕವಾಗಿ ಚೆನ್ನಾಗಿದೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಸಕ್ಕರೆ ಸಿಹಿ ಅಂತೇಳಿ ಪ್ರತ್ಯೇಕವಾಗಿ ಹೇಳ್ಬೇಕಾ? ಇಲ್ಲ ತಾನೆ, ಅದು ಸಿಹಿಯೇ. ಹಂಗೇನೆ ಪ್ರಸನ್ನ ಶೆಟ್ಟರ ಡೈಲಾಗ್ ಅಂತ ಹೇಳಿದ್ರೆ ಅದು ಕಾಮಿಡಿಯೇ, ಸೂಪರ್ ಆಗಿರುತ್ತೆ. ಇನ್ನು ಓವರಾಲ್ ಆಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಕೊಟ್ಟ ದುಡ್ಡಿಗೆ ಯಾವುದೇ ರೀತಿಯಾದಂತಹ ಮೋಸವಿಲ್ಲ. ಅದೆಂಥದ್ದೇ ಟೆನ್ಷನ್ ಇದ್ರು ಚಿತ್ರಮಂದಿರದಲ್ಲಿ ಮೊಬೈಲ್ ಅನ್ನ ಸೈಲೆಂಟ್ ಇಟ್ಟು ನೇರವಾಗಿ ನಾವು ಸ್ಕ್ರೀನ್ ಅನ್ನ ನೋಡ್ತಾ ಇದ್ರೆ ಸಿನಿಮಾ ಮುಗಿಯೋದೇ ಗೊತ್ತಾಗಲ್ಲ. ನಗುವಿನ ಕಚಗುಳಿ ಜೊತೆಗೆ ತಂದೆ ತಾಯಿ, ಸ್ನೇಹಿತರು, ಸಂಬಂಧಗಳು, ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸುವಂತಹ, ಬೆಳಕು ಚೆಲ್ಲುವಂತಹ ಒಂದು ಅತ್ಯದ್ಭುತ ಮನರಂಜನಾತ್ಮಕ ಸಿನಿಮಾ ಇದು. ಯಾರಿಗೂ ಕೂಡ ಬೇಸರ ಆಗದಂತಹ ಸಿನಿಮಾವಿದು. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಿ. ಹಾಗೆ ಇಂತಹದ್ದೇ ಒಂದಿಷ್ಟು ಸಿನಿಮಾಗಳು ತುಳು ಚಿತ್ರರಂಗದಲ್ಲಿ ಬರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಇವ್ರ್ಯಾರು ಕೂಡ ತುಳುವರಲ್ವೇ ಅಲ್ಲ, ಇವರಿಗೆ ತುಳು ಬರಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಸಲ್ಲಬೇಕಾದಂತಹ ಗೌರವ ಪ್ರತಿ ಪಾತ್ರಗಳಿಗೂ ಸಂದಿದೆ. ಸಕ್ಕರೆ ಸಿಹಿ ಅಂತೇಳಿ ಪ್ರತ್ಯೇಕವಾಗಿ ಹೇಳ್ಬೇಕು, ಇಲ್ಲ ತಾನೆ? ಇಲ್ಲಿ ಮುಖ್ಯವಾಗಿ ನಾವು ನವೀನ್ ಡಿ ಪಾಟೀಲ್ ಅವರ ಪಾತ್ರವನ್ನು ಹೇಳಲೇಬೇಕು. ನವೀನ್ ಡಿ ಪಾಟೀಲ್ ಯಾರು ನಿಮಗೆ ಗೊತ್ತಿರಬಹುದು, ಪ್ರತಿ ಕನ್ನಡಿಗರಿಗೂ ಕೂಡ ಗೊತ್ತು. ಗುಂಡುಮಾಮ ನಿಜವಾಗಿ ಒಂದು ಹೀರೋಯಿನ್ ಹಿಂಗಿ ಇರಬೇಕು ಅಂತ ನಾವು ಏನು ಅನ್ಕೋತೀವೋ, ನವರಸವುಳ್ಳಂತಹ ಒಂದು ಅತ್ಯದ್ಭುತ ಕಲಾವಿದ ಅಂತ ಹೇಳಿದ್ರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.